नरेंद्र मोदी जी के, जेपी नड्डा जी के, येडियूरप्पा जी के, नलिन कुमार कटील जी के, बसवराज बोम्माई जी के, भारती पवार जी के. ಪಟ ತೆಗೆಯುವಾಗ ಬಹಳಷ್ಟು ನಿಶ್ಶಬ್ದವಾಗಿ ಕೇಂದ್ರದ ಸಚಿವರೊಟ್ಟಿಗೆ ಒಂದು ಕ್ಷಣವನ್ನು ತಾವೆಲ್ಲ ಇವತ್ತು ಅನುಭವಿಸಿದ್ದೀರಾ. ಇಂಥ ಒಂದು ಕ್ಷಣ ಮುಂದಿನ 5 ವರ್ಷ ನಮ್ಮ ಮನಸ್ಸಲ್ಲಿರಬೇಕು. ಮತ್ತೆ ನಾರಿ ಶಕ್ತಿ ಭಾರತದ ಶಕ್ತಿ ಆಗಬೇಕು, ಭಾರತ ಮಾತೆಯ ಶಕ್ತಿ ಆಗಬೇಕು ಅಂತೇಳಿ ತಾವೆಲ್ಲ ಇವತ್ತು ಸೇರಿದ್ದೀರಾ. 2023ರ ಚುನಾವಣೆ ಕರ್ನಾಟಕದ 5 ವರ್ಷದ ಅಭಿವೃದ್ಧಿ, ಕರ್ನಾಟಕದ ಜನತೆಯ ಆಶೋತ್ತರಗಳನ್ನು ಈಡೇರಿಸುವಂತ ಒಂದು ಚುನಾವಣೆ. ಇವತ್ತು ಈ ದೇಶದಲ್ಲಿ ಡಬಲ್ ಇಂಜಿನ್ ಸರ್ಕಾರ ಇದೆ. ಪಂಚಾಯಿತಿಯಿಂದ ಪಾರ್ಲಿಮೆಂಟ್ ತನಕ ಭಾರತೀಯ ಜನತಾ ಪಾರ್ಟಿ, ಇದೇ ಡಬಲ್ ಇಂಜಿನ್ ಸರ್ಕಾರ. ಭಾರತೀಯ ಪವರ್ ಅವರು ಉಲ್ಲೇಖ ಮಾಡಿದರು, ಇಲ್ಲಿಯವರೆಲ್ಲ ಎಂಪಿಗಳು ಪಂಚಾಯಿತಿ ಮೆಂಬರ್ಗಳು, ಇಲ್ಲಿರುವವರೆಲ್ಲ ಪಂಚಾಯಿತಿ ಅಧ್ಯಕ್ಷರು, ಪಂಚಾಯಿತಿ ಸರಪಂಚರು ಅಂತೇಳಿ. ಈ ದೇಶದ ತಾಯಂದಿರು ಇವತ್ತು ರಾಜಕೀಯ ಕ್ಷೇತ್ರದಲ್ಲಿ, ಇವತ್ತು ರಾಜಕಾರಣದಲ್ಲಿ ಆಡಳಿತಗಾರರಾಗಿ ಯಾವ ರೀತಿಯಾಗಿ ಇದ್ದಾರೆ ಎನ್ನುವುದನ್ನು ಅವರು ಉಲ್ಲೇಖ ಮಾಡಿದರು. ಈ ದೇಶದ ಪರಂಪರೆಯನ್ನು ನಾವು ನೋಡಿದರೆ, ಸ್ವಾತಂತ್ರ್ಯ ಹೋರಾಟದಲ್ಲಿ ರಾಣಿ ಅಬ್ಬಕ್ಕ ಯಾವ ರೀತಿಯ ಶೌರ್ಯವನ್ನು ತೋರಿಸಿದ್ರು ಅಂತೇಳಿ ನಾವು ಇತಿಹಾಸದ ಪುಟದಲ್ಲಿ ಓದ್ತೇವೆ. ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಹೇಗೆ ಕುದುರೆ ಏರಿ ಕತ್ತಿ ಸವಾರಿ ಮಾಡ್ತಾರೆ ಅಂತೇಳಿ ನಾವು ನೋಡಿದ್ದೇವೆ. ಈ ದೇಶದ ಪ್ರಥಮ ಒಬ್ಬ ಅಧ್ಯಾಪಿಕೆ ಗುರು ಸಾವಿತ್ರಿ ಫುಲೆ ಎನ್ನುವವರು ಮಹಾರಾಷ್ಟ್ರದಲ್ಲಿ ಈ ದೇಶದ ತಾಯಂದಿರಿಗೆ ವಿದ್ಯಾಭ್ಯಾಸವನ್ನು ಕೊಡಲಿಕ್ಕೆ ಮಹಿಳೆ ಹೇಗೆ ಮುಂದೆ ಬರಬೇಕು ಅಂತೇಳಿ ಇವತ್ತು ತೋರಿಸಿಕೊಟ್ಟಿದ್ದಾರೆ. ಒಂದು ಪ್ರಧಾನಿಯಾಗಿ ದ್ರೌಪದಿ ಮುರ್ಮು ಗುಡ್ಡಗಾಡು ಮಹಿಳೆ ಇವತ್ತು ಈ ರಾಷ್ಟ್ರವನ್ನು ಹೇಗೆ ಮುನ್ನಡೆಸಬಹುದು ಅಂತೇಳಿ ತೋರಿಸಿಕೊಟ್ಟಿದ್ದಾರೆ. ಆದಿ ದ್ರಾವಿಡ ಒಬ್ಬರು ಮಹಿಳೆ ಇವತ್ತು ನಮ್ಮ ಭಾಗೀರಥಿ ಮುರಳಿಯ ಇವತ್ತು ಮತ್ತೊಮ್ಮೆ ಶಾಸಕರಾಗಿ ಕರ್ನಾಟಕದ ಜನತೆಗೆ ಏನು ಸಂದೇಶ ಕೊಡಬಹುದು ಅಂತೇಳಿ ಇವತ್ತು ಸುಳ್ಯದಿಂದ ತೋರಿಸಿಕೊಡುವಂತ ಕೆಲಸವನ್ನು ಮಾಡಲಿಕ್ಕಿದ್ದಾರೆ. ಯಾಕೆ ಇದನ್ನು ಉಲ್ಲೇಖ ಮಾಡ್ತೇನೆ ಅಂದ್ರೆ, ಇವತ್ತು ಕರ್ನಾಟಕದಲ್ಲಿ ಮಹಿಳೆಯರು ಇವತ್ತು ತಮ್ಮ ಸಾಮರ್ಥ್ಯವನ್ನು ತೋರಿಸಿದಂತ ಹಿನ್ನೆಲೆ ಇವತ್ತು ನಮ್ಮ ಕಣ್ಣ ಮುಂದಿರುವಾಗ ಈ ಚುನಾವಣೆಯಲ್ಲಿ ತಾಯಂದಿರ ಪಾತ್ರ ಏನು ಅಂತೇಳಿ ನಮ್ಮ ಮಂತ್ರಿಗಳಿಗೆ ಇಲ್ಲಿ ಮಹಿಳೆಯರು ಎಷ್ಟಿದೆ ಅಂತೇಳಿ ನಾನು ಬರೆದು ಕೊಟ್ಟಿದ್ದೆ, ಅವರು ಹೇಳಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 19 ಲಕ್ಷ ಮತದಾರರಲ್ಲಿ 10 ಲಕ್ಷ ಹತ್ತಿರ ಮಹಿಳೆಯರಿದ್ದಾರೆ ಅಂತೇಳಿ. ಪುತ್ತೂರಿನಲ್ಲಿ 2,11,000 ಮತದಾರರಲ್ಲಿ 1,07,000 ಮಹಿಳಾ ಮತದಾರರಿದ್ದಾರೆ. 1,04,000 ನಮ್ಮಂಥವರಿದ್ದಾರೆ, ಅಪ್ಪಯ್ಯನ ನಮ್ಮಂಥವರೆಲ್ಲ ಗಂಡಸರು ಇದ್ದಾರೆ. ಅಂದ್ರೆ ಈ ಚುನಾವಣೆ ಯಾರದು? ಈ ಚುನಾವಣೆ ನಿಮ್ಮದು. ಯಾರ ಮುಖಾಂತರ ಗೆಲುವಾಗಬೇಕು? ನಿಮ್ಮ ಮುಖಾಂತರ ಗೆಲುವಾಗಬೇಕು. ಯಾರು ಆಸಕ್ತನನ್ನು ಗೆಲ್ಲಿಸಬೇಕು? ನೀವು ಗೆಲ್ಲಿಸಬೇಕು. ಇನ್ನು ಮುಂದಿನ 13 ದಿವಸ ರಾತ್ರಿ ಹಗಲು ಮನೆ ಮನೆಗೆ ಮತದಾರನಲ್ಲಿಗೆ ಯಾರು ಹೋಗ್ಬೇಕು ಅಂದ್ರೆ ನೀವು ಹೋಗ್ಬೇಕು. ಆ ಕೆಲಸವನ್ನು ಇವತ್ತಿನಿಂದ ಇಲ್ಲಿಂದ ಮಾಡಬೇಕು. ಏನು ನಮಗೆ ಇವತ್ತು ಚುನಾವಣೆಯ ವಿಷಯ ಹೇಳಿದರು. ಈ ದೇಶದ ಪ್ರಧಾನಿಯವರು ಬೇಟಿ ಬಚಾವೋ ಬೇಟಿ ಪಢಾವೋ ಇಂದ ಆರಂಭ ಮಾಡಿದ್ದಾರೆ. ಮನೆ ಮನೆಯಲ್ಲಿ ತಾಯಂದಿರಿಗೆ ಗ್ಯಾಸ್ ಅನ್ನು ಕೊಡುವ ಮುಖಾಂತರ ಉಜಾಲ ಯೋಜನೆಯನ್ನು ತಂದಿದ್ದಾರೆ.
ಮನೆ ಮನೆಯಲ್ಲಿ ಬೆಳಕನ್ನು ಕೊಡುವಂತಹ ಉಜ್ವಲ ಯೋಜನೆಯನ್ನು ತಂದಿದ್ದಾರೆ. ತಾಯಂದಿರಿಗೆ ಉದ್ಯೋಗ ಕೊಡುವಂತಹ ಪ್ರಧಾನಮಂತ್ರಿ ಕೌಶಲ್ಯಾಭಿವೃದ್ಧಿ ಯೋಜನೆಯನ್ನು ತಂದಿದ್ದಾರೆ. ಬೀದಿ ಬದಿಯಲ್ಲಿ ತಾಯಂದಿರು ವ್ಯಾಪಾರ ಮಾಡಬೇಕು ಅಂತೇಳಿ ಬೀದಿ ಬದಿ ವ್ಯಾಪಾರಿ ಸ್ವಾನಿಧಿ ಕಾರ್ಯಕ್ರಮವನ್ನು ತಂದಿದ್ದಾರೆ. ಯಡಿಯೂರಪ್ಪನವರು ಹೆಣ್ಮಕ್ಕಳಿಗೆ ಭಾಗ್ಯಲಕ್ಷ್ಮಿ ಬಾಂಡ್ ಅನ್ನು ಕೊಟ್ಟಿದ್ದಾರೆ. ಸುಕನ್ಯಾ ಯೋಜನೆಯನ್ನು ತಂದಿದ್ದೇವೆ. ಸ್ತ್ರೀ ಶಕ್ತಿ ಗುಂಪುಗಳನ್ನು ರಚನೆ ಮಾಡಿದ್ದೇವೆ. ಆ ಸ್ವಾವಲಂಬನೆಯ ಬದುಕು ಕೊಡುವ ಕೆಲಸ ಈ ದೇಶದ ಪ್ರಧಾನಿಯವರು, ಈ ರಾಜ್ಯದ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಗಂಡಸರಾಗಿ ಸ್ವಾಭಿಮಾನಿಗಳಾಗಿ ಸ್ವಾವಲಂಬಿಗಳಾಗಿ ಇವತ್ತು ಮಹಿಳೆಯರು ಬದುಕಬೇಕೆನ್ನುವಂಥದ್ದು ಈ ದೇಶದ ಪ್ರಧಾನಿಯವರ ಉದ್ದೇಶ, ಈ ರಾಜ್ಯದ ಮುಖ್ಯಮಂತ್ರಿಗಳ ಉದ್ದೇಶ. ಅದನ್ನು ಸಾಕಾರಗೊಳಿಸುವಂತ ಕೆಲಸ ಇವತ್ತು ಗ್ರಾಮ ಮಟ್ಟದಿಂದ ರಾಷ್ಟ್ರ ಮಟ್ಟದವರೆಗೆ ನಮ್ಮ ಸರ್ಕಾರಗಳು ಮಾಡಿದೆ. ಇವತ್ತು ಗ್ರಾಮೀಣ ಭಾಗದಲ್ಲಿರುವಂತಹ ಪಂಚಾಯತ್ ಸದಸ್ಯರು, ತಾಲೂಕು ಪಂಚಾಯತ್ ಸದಸ್ಯರು, ಜಿಲ್ಲಾ ಪಂಚಾಯತ್ ಸದಸ್ಯರು, ನಮ್ಮ ಪಟ್ಟಣ ಪಂಚಾಯತ್ ನಗರಸಭೆಯ ಸದಸ್ಯರು, ಜನಪ್ರತಿನಿಧಿಗಳಿರಬೇಕಿದ್ರೆ ಇವತ್ತು ತಮ್ಮ ಗೌರವವನ್ನು ಧನವನ್ನು ಹೆಚ್ಚಿಸುವಂತ ಕೆಲಸ ನಮ್ಮ ಸರ್ಕಾರ ಮಾಡಿದೆ. ಮಹಿಳಾ ರಿಸರ್ವೇಶನ್ ಅನ್ನು ಮಾಡಿದೆ. ಇವತ್ತು ಆಡಳಿತಗಾರರಾಗಿ ಕೂಡ ಇವತ್ತು ಗಂಡಸರಿಗೆ ಸರಿಸಮಾನವಾಗಿ ಒಬ್ಬ ಮಹಿಳೆ ಇರಬೇಕು ಅಂತೇಳಿ ಇಂಥ ಕಾರ್ಯಕ್ರಮಗಳನ್ನು ತಂದಿದೆ. ಆರೋಗ್ಯ ದೃಷ್ಟಿಯಿಂದ ಉಲ್ಲೇಖ ಮಾಡಿದರು. ತಾಯಂದಿರ ಆರೋಗ್ಯ ದೃಷ್ಟಿಯಿಂದ ಇವತ್ತು ಕರ್ನಾಟಕದಲ್ಲಿ ಆದಂತಹ ಸುಧಾರಣೆಗಳು, ಕೋವಿಡ್ ಸಂದರ್ಭದಲ್ಲಿ ನಾವು ತಗೊಂಡಂತ ಆ ಸುರಕ್ಷತಾ ಕಾರ್ಯಕ್ರಮಗಳು ನಮ್ಮ ಕಣ್ಣ ಮುಂದೆ ಇದೆ ಅಲ್ಲ. ನಾವು ಜನರಿಗೆ ಅದನ್ನು ಮನೆ ಮನೆಗೆ ತಲುಪಿಸಬೇಕಲ್ಲ. ಇವತ್ತು ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ 5 ವರ್ಷದಲ್ಲಿ 1,600 ಕೋಟಿ ರೂಪಾಯಿ ನಾವು ಅಭಿವೃದ್ಧಿ ಅನುದಾನಗಳನ್ನು ಬೇರೆ ಬೇರೆ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದೇವೆ, ವಿನಿಯೋಗ ಮಾಡಿದ್ದೇವೆ. ಅದರಲ್ಲಿಯೂ ಇವತ್ತು ನಾನು ವಿಶೇಷವಾಗಿ ಉಲ್ಲೇಖ ಮಾಡುವಂಥ ತಾಯಂದಿರಿಗೆ ಸಂಬಂಧಪಟ್ಟ ಹಾಗೆ ನನ್ನಲ್ಲಿಗೆ ಒಬ್ಬರು ಹಿರಿಯರು ಬಂದಿದ್ದರು. ಬಂದಾಗ ಹೇಳಿದರು, ಸರ್ ಏನೊಂಜಿ ಇರುವ ಜನಕ್ಕೂ ಹೊಲಿಗೆ ಮೆಷಿನ್ ಕೊರಡು ಒಂದು ಎಂತ ಹೇಳ್ತಾರೆ ಅದಕ್ಕೆ ತುಳುವಿನಲ್ಲಿ, ಟೈಲರಿಂಗ್ ಮೆಷಿನ್ ಕೊರಡು ಅಂತ ಹೇಳಿದರು. ನನಗೆ ಆಯಿತು, ಎಲ್ಲಿಂದ ಕೊಡೋದಪ್ಪ ಇದು ಅಂತೇಳಿ ನಾನು ಯೋಚನೆ ಮಾಡಿದೆ. ಹಿಂದೆ ಮುಂದೆ ನೋಡಲಿಲ್ಲ. ನನ್ನ ಪ್ರದೇಶಾಭಿವೃದ್ಧಿ ಯೋಜನೆಯಿಂದ ಆ ದುಡ್ಡನ್ನು ಅವರಿಗೆ ಕೊಟ್ಟು, ಹಿರಿಯರವರು ಅವರಿಗೊಂದು ತವಕ ತುಡಿತ, ಮಹಿಳೆಯರಿಗೆ ಏನಾದರೂ ಉದ್ಯೋಗ ಕೊಡಲಿಕ್ಕೆ ನಾನೇನು ಮಾಡಬೇಕು ಅಂತೇಳಿ 20 ಜನ ಮಹಿಳೆಯರಿಗೆ ಸಿಕ್ಕಿದೆ. ಯಾರಿಗಾದರೂ ಇದರಲ್ಲಿ ಸ್ವಿಂಗ್ ಮೆಷಿನ್, ಆ ಹೊಲಿಗೆ ಮೆಷಿನ್ ಅನ್ನು ಕೊಡುವಂತ ಕೆಲಸ ಮಾಡಿತ್ತು. ಆಮೇಲೆ ಮಹಿಳೆಯರಿಗೆ ತರಬೇತಿ ಕೊಡಬೇಕು ಅಂತೇಳಿ ದೇವರಾಜ ಅರಸು ಭವನವನ್ನು 1 ಕೋಟಿಯಲ್ಲಿ ಕಟ್ಟಿಸಿದ್ದೇವೆ ಪುತ್ತೂರಿನಲ್ಲಿ. ಇನ್ನು ಮುಂದಿನ ದಿನಗಳಲ್ಲಿ ಕೌಶಲ್ಯಾಭಿವೃದ್ಧಿ ಇಲಾಖೆಯ ಮುಖಾಂತರ ತಾಯಂದಿರಿಗೆ ಹೊಲಿಗೆ ತರಬೇತಿ, ಮನೆಯಲ್ಲಿ ಹಪ್ಪಳ ಸೆಂಡಿಗೆ ತಯಾರು ಮಾಡುವಂತ ತರಬೇತಿ, ಊರಿನಲ್ಲಿರುವಂತ ಹಾಳೆ ತಟ್ಟೆ ತರಬೇತಿ, ಈ ಎಲ್ಲವನ್ನಲ್ಲಿ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ. ಮಹಿಳೆಯರಿಗಾಗಿಯೇ ಇವತ್ತು ಕೌಶಲ್ಯಾಭಿವೃದ್ಧಿ ಯೋಜನೆ ಅಡಿಯಲ್ಲಿ 1 ಕೋಟಿಯ ಕಟ್ಟಡ ಪುತ್ತೂರಿನಲ್ಲಿ ರೆಡಿ ಆಗಿದೆ. ಇವತ್ತು ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಸಂಬಂಧಪಟ್ಟ ಅಂಗನವಾಡಿಗಳು, ಸುಮಾರು 28 ಅಂಗನವಾಡಿಗಳನ್ನು ಮಕ್ಕಳ ಸ್ನೇಹಿ ಅಂಗನವಾಡಿಗಳನ್ನಾಗಿ ಮಾಡುವ ಮುಖಾಂತರ ಒಂದು ಮನೆಯ ಪರಿಸರ ಅಲ್ಲಿ ಇರಬೇಕು ಅಂತೇಳಿ ಆ ರೀತಿಯಾಗಿ ಅಂಗನವಾಡಿಗಳನ್ನು ನಿರ್ಮಾಣ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ನಮ್ಮ ತಾಯಂದಿರು ಮಕ್ಕಳನ್ನು ಅಂಗನವಾಡಿಗೆ ಕಳಿಸಬೇಕಿದ್ರೆ ಆ ಬಿಸಿನೀರಿನ ಬಾಟ್ಲಿಯನ್ನು ಕಳಿಸ್ತಾ ಇದ್ದೀರಿ, ಸರಿಯಲ್ಲ? ಆರೋಗ್ಯದಲ್ಲಿ ಏನು ಹೆಚ್ಚು ಕಮ್ಮಿ ಆಗಬಾರ್ದು ಅಂತೇಳಿ ನಾವು ನಮ್ಮ ತಾಯಂದಿರು ಮಕ್ಕಳಿಗೆ ಆ ಬಾಟ್ಲಿ ನೀರನ್ನು ಕೊಡಬಾರ್ದು ಅಂತೇಳಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಪ್ರತಿ ಅಂಗನವಾಡಿಯಲ್ಲಿ ಬಹುಶಃ ಪ್ರಥಮ ಬಾರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ 215 ಅಂಗನವಾಡಿಗಳಿಗೆ ಕೊಡುವಂತ ಕೆಲಸವನ್ನು ಮಾಡಿದೆವು. ಯಾವುದೇ ಬೇರೆ ವಿಧಾನಸಭಾ ಕ್ಷೇತ್ರದಲ್ಲಿ ಆಗಲಿಲ್ಲ. ಪುತ್ತೂರಿನಲ್ಲಿ ಇವತ್ತು ಆ ತಾಯಂದಿರಿಗೋಸ್ಕರ ಇವತ್ತು ಆಸ್ಪತ್ರೆಗಳಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಹೆಚ್ಚಿಸುವಂತ ಕೆಲಸವನ್ನು ಮಾಡಿದೆವು.
ನಮ್ಮ ಕ್ಲಿನಿಕ್ ಉಲ್ಲೇಖ ಮಾಡಿದರು. ಗೌರಿ ಅಕ್ಕ ಇದ್ದಾರೆ, ಅವರ ಕ್ಷೇತ್ರದಲ್ಲೇ ಅದು ನಮ್ಮ ಕ್ಲಿನಿಕ್. ನಮ್ಮ ಕ್ಲಿನಿಕ್ ಇವತ್ತು ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ, ಒಂದು ಸಮುದಾಯ ಆರೋಗ್ಯ ಕೇಂದ್ರಕ್ಕಿಂತ ಕಡಿಮೆ ಇಲ್ಲದ ಹಾಗೆ ನಮ್ಮ ಕ್ಲಿನಿಕ್ ಅನ್ನು ಇವತ್ತು ಪುತ್ತೂರಿನಲ್ಲಿ ಆರಂಭ ಮಾಡುವಂತ ಕೆಲಸ. ಹೈಟೆಕ್ ಆಸ್ಪತ್ರೆಗಳು ಇವತ್ತು ಪಾಣಾಜೆ ಅಂತ ಕುಗ್ರಾಮದಲ್ಲಿ ಅಧ್ಯಕ್ಷರಿದ್ದಾರೆ, ಅದನ್ನು ಸುಗ್ರಾಮ ಮಾಡಬೇಕು, ಅವರಿಗೂ ಆರೋಗ್ಯ ಕೊಡಬೇಕು ಅಂತೇಳಿ 13 ಕೋಟಿಯ ಆಸ್ಪತ್ರೆ, 4 ಅಂತಸ್ತಿನ ಆಸ್ಪತ್ರೆ ಇವತ್ತು ಪಾಣಾಜೆಯಲ್ಲಿ ಆಗ್ತಾ ಇದೆ. ಆಕ್ಸಿಜನ್ ಪ್ಲಾಂಟ್ಗಳು, ಡಯಾಲಿಸಿಸ್ ಮೆಷಿನ್ಗಳು, ಖಾಸಗಿ ಆಸ್ಪತ್ರೆಯಲ್ಲಿರುವಂಥ ಆ ಲ್ಯಾಬಾರ್ಟರಿಗಳು ಎಲ್ಲವನ್ನು ಆರೋಗ್ಯ ದೃಷ್ಟಿಯಿಂದ ಇವತ್ತು ತಾಯಂದಿರಿಗೆ, ಮಕ್ಕಳಿಗೆ ವಿಶೇಷ ಆದ್ಯತೆ ಕೊಟ್ಟು ಗ್ರಾಮೀಣ ಭಾಗದಲ್ಲಿ ಇವತ್ತು ನಾವು ಮಾಡುವಂಥ ಕೆಲಸವನ್ನು ಮಾಡಿದೆವು. ಇವತ್ತು ಗ್ರಾಮೀಣ ಭಾಗದಲ್ಲಿರುವಂಥ ಎಲ್ಲ ಗ್ರಾಮಗಳ ಅಭಿವೃದ್ಧಿ, ಕಾಂಕ್ರೀಟ್ ರೋಡ್ಗಳು, ನಮ್ಮ ತಾಯಂದಿರು ನಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸಬೇಕಿದ್ರೆ ತಮ್ಮ ಮನೆ ಬಾಗಿಲಿಗೆ ಇವತ್ತು ಆ ಹಳದಿ ವಾಹನ ಬರುವಂತ ಸಂದರ್ಭದಲ್ಲಿ ಆ ವ್ಯವಸ್ಥಿತವಾದ ಸರ್ವ ಋತು ರಸ್ತೆಗಳು, ಕುಡಿಯುವ ನೀರು, ಪ್ರತಿಯೊಬ್ಬ ನಾಗರಿಕನಿಗೆ ಇವತ್ತು 55 ಲೀಟರ್ ನೀರನ್ನು ಕೊಡಬೇಕು ಅಂತೇಳಿ ಇವತ್ತು ಭಾರತ ಸರ್ಕಾರದ ಜಲಸಿರಿ ಯೋಜನೆ, ಮನೆ ಮನೆಗೆ ಗಂಗೆ ಯೋಜನೆ ಅಡಿಯಲ್ಲಿ, ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಅಡಿಯಲ್ಲಿ ಸುಮಾರು 500 ಕೋಟಿಯ ಆ ಯೋಜನೆ ಇವತ್ತು ಪುತ್ತೂರಿನಲ್ಲಿ ಕಾರ್ಯಗತಗೊಳ್ತಾ ಇದೆ. ಹೀಗೆ ನಾನು ಉಲ್ಲೇಖ ಮಾಡದಿದ್ದರೆ ಪುತ್ತೂರಿನ ಅಭಿವೃದ್ಧಿಯಲ್ಲಿ ನಾವು ಇವತ್ತು ನಿರಂತರವಾಗಿ ಪ್ರತಿ ಗ್ರಾಮವನ್ನು, ಪ್ರತಿ ಬೂತ್ ಅನ್ನು, ಪ್ರತಿ ವ್ಯಕ್ತಿಯನ್ನು ತಲುಪುವಂತ ಕೆಲಸ ಮಾಡಿದ್ದೇವೆ. ಆ ಮುಖಾಂತರ ಇವತ್ತು ಅಭಿವೃದ್ಧಿಯನ್ನು ಮುಂದಿಟ್ಟುಕೊಂಡು ನಾವು ಈ ಸಲ ಮತಯಾಚನೆಯನ್ನು ಮಾಡಬೇಕು. ಅದರಲ್ಲಿ ವಿಶೇಷವಾಗಿ ನಾವು ಒಬ್ಬ ಮಹಿಳೆಗೆ ಈ ಸಲ ಒಂದು ಸ್ಥಾನಮಾನವನ್ನು ಕೊಟ್ಟಿದ್ದೇವೆ. ಇದು ಪ್ರಥಮ ಅಲ್ಲ. ಪುತ್ತೂರಿನಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ಶಕುಂತಲಾ ಶೆಟ್ಟರು ಗೆದ್ದಿದ್ರು, ಮತ್ತೆ ಅವರು ನಮಗೆ ಕೈ ಕೊಟ್ಟರು. ಆದರೆ ಮಲ್ಲಿಕಾ ಪ್ರಸಾದ್ ಮತ್ತೆ MLA ಆಗ್ತಾರೆ, ನಮ್ಮ ಜೊತೆ ಕೂತಿದ್ದಾರೆ ಮಾಜಿ ಶಾಸಕರಾಗಿ. ನಮಗೆಲ್ಲ ಹೆಮ್ಮೆ ಆಗಬೇಕಲ್ಲ. ಅದೇ ರೀತಿಯಲ್ಲಿ ಮತ್ತೆ ಆಶಕ್ಕ 3ನೇ ಮಹಿಳೆಯಾಗಿ ಭಾರತೀಯ ಜನತಾ ಪಾರ್ಟಿಯಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರ ಪ್ರತಿನಿಧಿಯಾಗಿ ಆಶಕ್ಕ MLA ಆದರೆ ನಾನು MLA ಆಗಿದ್ದೇನೆ ಅಂತ ಹೇಳುವಂತ ಮನೋಭಾವ ನಿಮ್ಮಲ್ಲಿ ಬರಬೇಕು. ಆಶಕ್ಕನೇ ನಾನು ಅಂತೇಳಿ ನಾವು ಬೂತಲ್ಲಿ ಹೋಗಿ ಮತಯಾಚನೆ ಮಾಡುವಂತ ಕೆಲಸ ಮಾಡಬೇಕು. ಆ ಕೆಲಸವನ್ನು ಇವತ್ತು ಮಾಡಬೇಕು ಅಂತೇಳಿ ನೀವೆಲ್ಲ ಸೇರಿದ್ದೀರಿ ಅಂತೇಳಿ ಭಾವಿಸ್ತಾ ಇದ್ದೇನೆ. ಪುತ್ತೂರಿನಲ್ಲಿ ಮತ್ತೊಮ್ಮೆ ಸವಾಲನ್ನು ಎದುರಿಸಬೇಕು. ನಾವು ಮತ್ತೊಮ್ಮೆ ಮಹಿಳೆಯರ ತಾಕತ್ತನ್ನು ತೋರಿಸಬೇಕು. ಮತ್ತೊಮ್ಮೆ ಮಹಿಳಾ ಪ್ರತಿನಿಧಿಯನ್ನು ವಿಧಾನಸಭೆ ಕಳಿಸಿ ನಮ್ಮ ಸ್ವರ, ಪುತ್ತೂರಿನ ಸ್ವರ ಅಲ್ಲಿ ಕೇಳುವ ಹಾಗೆ ಮಾಡಬೇಕು. ಆ ಕೆಲಸವನ್ನು ತಾವೆಲ್ಲ ಇವತ್ತು ಮಾಡ್ತೀರಿ ಅಂತೇಳಿ ನಾನು ಭಾವಿಸ್ತಾ, ಕಳೆದ 5 ವರ್ಷದಲ್ಲಿ ನನಗೆ ಆಶೀರ್ವಾದ ಮಾಡಿ ನನ್ನನ್ನು ಜನಪ್ರತಿನಿಧಿಯನ್ನಾಗಿ ಮಾಡಿ ಒಬ್ಬ ಜನಸೇವಕನ ನೆಲೆಯಲ್ಲಿ ನಿಮ್ಮ ಸೇವೆ ಮಾಡಲಿಕ್ಕೆ ನೀವೊಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೀರಾ. ನನ್ನ ಇತಿಮಿತಿಯಲ್ಲಿ 5 ವರ್ಷದಲ್ಲಿ 1 ವರ್ಷ 2 ತಿಂಗಳು ವಿರೋಧ ಪಕ್ಷದ ಶಾಸಕನಾಗಿ, 2 ವರ್ಷ ಕೋವಿಡ್ ಅಲ್ಲಿ ಮಾಸ್ಕ್ ಹಾಕಿಕೊಂಡು, 3 ವರ್ಷ ನಿಮ್ಮ ಅಭಿವೃದ್ಧಿ ಕಾರ್ಯವನ್ನು ಮಾಡುವಂತ ಕೆಲಸವನ್ನು ಮಾಡಿದ್ದೇವೆ. ನಿಮ್ಮ ಪೂರ್ತಿ ಬೆಂಬಲವನ್ನು ಕೊಟ್ಟಿದ್ದೀರಾ, ಪೂರ್ತಿ ಸಹಕಾರವನ್ನು ಕೊಟ್ಟಿದ್ದೀರಾ. ನಿಮ್ಮ ಆಶೀರ್ವಾದದಿಂದ ಮತ್ತಷ್ಟು ಪುತ್ತೂರಿನ ಸೇವೆ ಮಾಡಲಿಕ್ಕೆ ಆ ಮಾಲಿಂಗೇಶ್ವರ ದೇವರು ಅನುಗ್ರಹ ಕೊಡಲಿ. ಅದೇ ರೀತಿಯಲ್ಲಿ ಆಶಕ್ಕನನ್ನು ಕೂಡ ನನಗಿಂತ ಹೆಚ್ಚು ಬಹುಮತದಿಂದ ಆರಿಸಿಕೊಡುವ ಕೆಲಸವನ್ನು ತಾವು ಮಾಡಬೇಕು. ಉಲ್ಲೇಖ ಮಾಡಿದರು, ಒಬ್ಬ ಶಾಸಕನಾಗದೆ ಸಂಜೀವ ಮಠಂದರಿಗೆ 19,000 ಓಟು ಕೊಟ್ಟಿದ್ದೀರಿ. ನಾನು ಶಾಸಕನಾಗಿ ಮಾಡಿದಂಥ ಕೆಲಸ ಮಾತಾಡಬೇಕಲ್ಲ. ಇವತ್ತು ಎಲ್ಲಿ ಮಾತಾಡಬೇಕು? ಮತದಾರನಲ್ಲಿ ಮಾತಾಡಬೇಕು. ಮತದಾರರಲ್ಲಿ ಮಾತಾಡಿದಾಗ 19,000 ಅದು 30,000ವಾಗಿ ಪರಿವರ್ತನೆ ಆಗುವಂತ ಕೆಲಸ ಆಗಬೇಕು. ಅದು ನಿಮ್ಮ ಮುಖಾಂತರ ಆಗಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸಿ ನಾನು ಮಾತಾಡಿದ್ದೇನೆ. ಜೈ ಹಿಂದ್. ಬಂಟ್ವಾಳ ತಾಲೂಕಿನ ಮಾಣಿಯ ಬಾಲ ವಿಕಾಸ ಆಂಗ್ಲ ಮಾಧ್ಯಮ ಶಾಲೆ ನೂತನವಾಗಿ ಸ್ಥಳಾಂತರಗೊಂಡ ಸುಸಜ್ಜಿತ ಅಂತಾರಾಷ್ಟ್ರೀಯ ಗುಣಮಟ್ಟದ
ಡಿಜಿಟಲ್ ಕ್ಯಾಂಪಸ್ ಸತತ 34 ವರ್ಷಗಳ ಸುಭದ್ರ ಸೇವೆಯೊಂದಿಗೆ ಇದೀಗ ವಿದ್ಯಾರ್ಥಿ ಸ್ನೇಹಿ ಶೈಕ್ಷಣಿಕ ಶುಲ್ಕಗಳು, ವಿಶೇಷ ಆರಂಭಿಕ ಕೊಡುಗೆ, ಡೊನೇಷನ್ ಮುಕ್ತ ದಾಖಲಾತಿ ಹಾಗೂ ಇನ್ನೂ ಹಲವಾರು ಆಫರ್ಗಳು. ಬನ್ನಿ, ನಿಮ್ಮ ಮಗುವಿನ ಭವಿಷ್ಯ ವಿಕಾಸಗೊಳ್ಳಲು ಬಾಲ ವಿಕಾಸದಲ್ಲಿ ದಾಖಲಾತಿ ಮಾಡಿಸಿ. ಕರೆ ಮಾಡಿ 990222 26466. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.